ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಪ್ರತಿ ಬುಧವಾರ ಹಾಗೂ ಶನಿವಾರದ ಸಂತೆಗಳು ನಡೆಯುತ್ತಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಕೋವಿಡ್ ಹಿನ್ನೆಲೆಯಲ್ಲಿ ವಾರದ ಸಂತೆಗಳನ್ನು ರದ್ದುಪಡಿಸಲಾಗಿತ್ತು. ಇದೀಗ ಕೋವಿಡ್ ನಿಯಂತ್ರಣಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸಂತೆಯನ್ನು ಮತ್ತೆ ಆರಂಭ ಮಾಡಲಾಗಿದೆ. ಹಿರಿಯೂರು ನಗರಸಭೆ ಆಡಳಿತದ ಅಧಿಕಾರಿಗಳ ಆದೇಶದ ಸಂಖ್ಯೆ ನಂಬರ್ ನಾಸಾಹಿ ಕಾಶಾ ಸಿಆರ್ ನಗರಸಭೆ ಕಾರ್ಯಾಲಯದ ಆದೇಶದ ಪ್ರಕಾರ ಕೋವಿಡ್ ಮತ್ತು ಒಮಿಕ್ರಾನ್ ಸಾಂಕ್ರಾಮಿಕ ರೋಗವು ಸಹಜ ಸ್ಥಿತಿಗೆ ತಲುಪಿರುವುದರಿಂದ ನಗರಸಭೆ ಕಾರ್ಯಾಲಯದ ಆಡಳಿತ ಅಧಿಕಾರಿಗಳ ಆದೇಶದ ಮೇರೆಗೆ ವಾರದ ಸಂತೆಯನ್ನು ಎಪಿಎಂಸಿ ಮಾರ್ಕೆಟ್ನಿಂದ ಮೊದಲಿನಂತೆ ಶನಿವಾರ ಹಿರಿಯೂರು ಸರ್ಕಾರಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿನ ಬನ್ನಿ ಮಂಟಪ ಸಂತೆಪೇಟೆಯಲ್ಲಿ ಹಾಗೂ ಬುಧವಾರದ ಟಿಬಿ ಸರ್ಕಲ್ ಬಳಿ ಮೊದಲಿನಂತೆಯೇ ಸಂತೆಯನ್ನು ಮಾಡುವಂತೆ ನಗರಸಭೆ ಆದೇಶ ಮಾಡಿತ್ತು. ಕಳೆದ 2-3 ವರ್ಷಗಳಿಂದ ಕೊರೋನಾ ಹಾಗೂ ಒಮಿಕ್ರಾನ್ ಸಾಂಕ್ರಾಮಿಕ ರೋಗದಿಂದ ತರಕಾರಿ ವ್ಯಾಪಾರಿಗಳ ಪರಿಸ್ಥಿತಿಗಳು ನೆಲಗುದ್ದಿದ್ದವು. ನಗರಸಭೆ ಆಡಳಿತಾಧಿಕಾರಿಗಳ ಆದೇಶದ ಪ್ರಕಾರ ಇಂದು ಸಂತೆಯಲ್ಲಿ ಎಲ್ಲಾ ವ್ಯಾಪಾರಸ್ಥರು ಸಹ ಬೆಳಿಗ್ಗೆಯಿಂದಲೇ ಸಂತೆಗೆ ತರಕಾರಿಗಳನ್ನು ಬಂಡವಾಳ ಹಾಕಿ ತಂದು ಹಾಕಿದ್ದಾರೆ. ಆದರೆ ಸ್ಥಳ ಬದಲಾವಣೆಯ ಮಾಹಿತಿಯನ್ನು ಸಾರ್ವಜನಿಕರ ಗಮನಕ್ಕೆ ತರದ ಹಿನ್ನೆಲೆಯಲ್ಲಿ ಸಂತೆಗೆ ಗ್ರಾಹಕರೇ ಇಲ್ಲದೆ ವ್ಯಾಪಾರಸ್ಥರಿಗೆ ಬಹಳ ನಷ್ಟ ಉಂಟಾಗಿದೆ. 2-3 ವರ್ಷಗಳಿಂದ ಕೋವಿಡ್ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರಿಗೆ ತೀವ್ರ ನಷ್ಟವಾಗಿತ್ತು. ಇದೀಗ ಹಿರಿಯೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ವ್ಯಾಪಾರಿಗಳಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ವ್ಯಾಪಾರಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಕ್ಷಣವೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ವ್ಯಾಪಾರಸ್ಥರು ಒತ್ತಾಯಿಸಿದ್ದಾರೆ. ಸಂತೆಗೆ 3 ವರ್ಷದಿಂದ ಕೊರೋನಾ ಆಮೇಲೆ ಮತ್ತೆ ಮೈಕ್ರೋನ ಇದರಿಂದ ವ್ಯಾಪಾರಗಳು ಇಲ್ಲ. ಆಮೇಲೆ ಎಪಿಎಂಸಿ ಮಾರ್ಕೆಟ್ನಾಗ ಅಲ್ಲಿ ಅನುವು ಮಾಡ್ಕೊತಿದ್ರು. ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಸ್ವಲ್ಪ ಅನುಕೂಲ. ಬೆಳಿಗ್ಗೆ 9 ಗಂಟೆಗೆ ವ್ಯಾಪಾರ ಮಾಡ್ಕೊತಿದ್ರು. ಈ 3 ವರ್ಷದಿಂದ ಯಾರು ಸಾರ್ವಜನಿಕರಿಗೆ ಸಂತೆ ಎಂಬುದು ಯಾರೂ ಗೊತ್ತಿಲ್ಲ. ಸಾರ್ವಜನಿಕರಿಗಾಗಿ ವ್ಯಾಪಾರ ಮಾಡ್ತಿದ್ದರಿಂದ ಅದು ನಮ್ಮೂರ ಓಡಿಸ್ಬೇಕಿತ್ತು. ಇಲ್ಲ ಅಂತಂದ್ರೆ ಮೈಕ್ ಸಭೆಯಿಂದ ಅವರೆಲ್ಲ ತಿಳಿಸ್ಬೇಕಿತ್ತು. ನಾವು ವ್ಯಾಪಾರ ಮಾಡೋರು ನಾವು ವ್ಯಾಪಾರ ಮಾಡ್ತಿದ್ದು. ಇವಾಗ ಎಲ್ಲ ಸಾರ್ವಜನಿಕ ನಂಬಿಕೊಂಡು ನಾವು ಸಂತೆಯನ್ನು ತಿರ್ಸಿದ್ರಿಂದ ನಾವಿಲ್ಲಿ ಸಾವಿರಾರು ಕಟ್ಕೊಂಡು ಸರ್ಕಾರ ವ್ಯಾಪಾರ ಮಾಡ್ಕೊಂಡು ಬಂಡವಾಳ ಹಾಕಿ ಬೆಳಗ್ಗೆ ಇಲ್ಲಿ 100 ರೂಪಾಯಿ ವ್ಯಾಪಾರ ಮಾಡಿಲ್ಲ. ಇಲ್ಲಿ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇಲ್ಲ. ಸಾರ್ವಜನಿಕರಿಗೆ ಶೌಚಾಲಯವಿಲ್ಲ. ಏನೂ ಅನುಕೂಲವಿಲ್ಲದೆ ಸಾರ್ವಜನಿಕರು ಎಲ್ಲರಿಗೂ ಬಿಟ್ಟು ಅವರು ತಮಾಷೆಯಲ್ಲೇ ಮಾಡ್ಕೊಂಡ್ಬಿಟ್ಟು ನಗರಸಭೆಯಿಂದ ಸಾರ್ವಜನಿಕರಿಗಾಗಿ ಆಟ ಆಡುತ್ತಿದೆ. ಅನುಕೂಲ ಮಾಡ್ಕೊಂಡು ನಾವೇನು ಕೇಳ್ತಿದ್ವಿ, ಸಾರ್ವಜನಿಕರಿಗಾಗಿ ವ್ಯಾಪಾರ ಮಾಡ್ಕೊಳ್ಳೋದಾಗಿ ಎಲ್ಲರಿಗೂ ತಿಳಿಸಬೇಕು, ಡಂಗೂರ ಓಡಿಸಬೇಕು. ಇಲ್ಲಿ ಎಲ್ಲ ಸ್ಥಾನದಿಂದ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅನುಕೂಲ ಮಾಡಿಕೊಂಡು ಶೌಚಾಲಯ ಮಾಡಿ ಕುಡಿಯೋಕ್ಕೆ ನೀರು ಸೌಲಭ್ಯ ಪಡಿಸಿ ಆಮೇಲೆ ಎಲ್ಲಂತ ಎಲ್ಲ ಮಾರ್ಕ್ ಹಾಕಿಸಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಟ್ರೆ ನಾವು ವ್ಯಾಪಾರ ಮಾಡ್ಕೊಬೇಕು, ಅನುಕೂಲವಾಗುತ್ತೆ. ಇಲ್ಲ ಅಂತಂದರೆ ಬೀದಿ ಹೋರಾಟ ಮಾಡಿ ಫುಟ್ಪಾತ್ನಾಗೆ ನಾವು ವ್ಯಾಪಾರ ಮಾಡ್ಕೊಳ್ಬೇಕಾಗತ್ತೆ.